ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ನಡೆಸಿಕೊಡೋರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಾಜಿ ಸಚಿವರಾದಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಕೇಂದ್ರದ ಸಂಸದರಾದಂತಹ ಪಿಸಿ ಮೋಹನ್ ಅವರಿದ್ದಾರೆ, ಈ ಪತ್ರಿಕಾಗೋಷ್ಠಿಗೆ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು MLCಗಳಾದಂತಹ ರವಿಕುಮಾರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿದ್ದರಾಜ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನಡೆಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರು, ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಕೊಡೋದ್ರ ಬಗ್ಗೆ ನಾವೆಲ್ಲ ನೋಡಿದ್ದೆ. ಅದನ್ನು ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಬಡ ಜನತೆಗೆ 10 kg ಅಕ್ಕಿಯನ್ನು ಕೊಡ್ತೀವಿ ಎನ್ನುವಂಥ ವಿಚಾರದಲ್ಲಿ ಒಂದು ಕಡೆ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಮಾತು ತಪ್ಪಿದ ಡೋಕಾ ಕಾರ್ಯಕ್ರಮ ಮುಂದುವರಿಸಿ ಅದನ್ನು ಮುಚ್ಚಾಕೊಳ್ಳಲು ರೈತರ, ಕೂಲಿಕಾರರ, ಬಡವರ BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮಾತು ತಪ್ಪಿದ ಆಪಾದನೆಯಿಂದ ಪಾರಾಗಲು ಅಕ್ಕಿಯ ಸರಬರಾಜು ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದು, ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲ ರಾಜ್ಯಗಳಿಗೆ 5 kg ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಡ್ಕೊಂಡು ಬಂದಿದೆ. ಮೊನ್ನೆ ಡಿಸೆಂಬರ್ನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಗೆ ಹ್ಯಾಂಡ್ಲಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲವೂ ಏನು ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸುವಂತ ಆಜ್ಞೆಯನ್ನು ಮಾಡಿದೆ. ಅಂದರೆ ಯಾವುದೇ ಖರ್ಚಿಲ್ಲದೆ 5 kg ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕು. ಅದು ಸುಮಾರು 3 ರೂಪಾಯಿ ಬರ್ತಾ ಇತ್ತು. ಆ 3 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳೋದು. 10 kgಯಲ್ಲಿ 5 kg ಕೇಂದ್ರ ಸರ್ಕಾರ ಕೊಡೋದು. ಇವರು ಕರೆಕ್ಟಾಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 kg ರಾಜ್ಯ ಸರ್ಕಾರದಿಂದ ಆ 5 kgಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು. ನಾವು 10 kg ಕೊಡ್ತೇವೆ 10 kg ಕೊಡ್ತೇವೆ ಅಂದ್ರೆ 10 kgಯಲ್ಲಿ 5 kg ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರುವಂತದ್ದು. ಇದು ಒಂದನೇದು. ಡಿಸೆಂಬರ್ ತಿಂಗಳವರೆಗೂ ಗರೀಬ್ ಕಲ್ಯಾಣ ಯೋಜನೆ ಸುಮಾರು 2 ವರ್ಷ 5 kgಗೆ 5 kg ಸೇರಿಸಿ 10 kg ಕೇಂದ್ರ ಸರ್ಕಾರವೇ ಕೊಡ್ತಾ ಇತ್ತು. ಇವರೇನು ಹೊಸದಾಗಿ ಏನು 10 kg ಇವರೇ ಕೊಡ್ತಾ ಇಲ್ಲ. ಸುಮಾರು 2 ವರ್ಷ ಕೇಂದ್ರದಲ್ಲಿ ನಮ್ಮ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 10 kgನೇ ಬಡವರಿಗೆ ಕೊಟ್ಟಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಆ ಯೋಜನೆ ಇಡೀ ದೇಶಕ್ಕೆ ಬಂದಾಯಿತು. ಅದಾದಮೇಲೆ ನಾನು ರಾಜ್ಯ ಸರ್ಕಾರದಿಂದ 1 kgಯನ್ನು ರಾಜ್ಯ ಸರ್ಕಾರದ ಬಾಕ್ಸ್ದಿಂದ ಹಣವನ್ನು ಕೊಟ್ಟು 1 kgಯನ್ನು ಖರೀದಿ ಮಾಡಿದ್ವಿ. ಮಾಡುವಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ FCI ನಮಗೆ ಪ್ರೊವಿಷನ್ ಇಲ್ಲ ಅಂತ ಕೂಡ ಹೇಳಿದ್ರು. ನಾವು
ಕೇಂದ್ರ ಸಚಿವರ ಹತ್ರ ಮಾತನಾಡಿ ಒತ್ತಾಯ ಮಾಡಿದ್ವಿ. ಮತ್ತು ಆ ಸಂದರ್ಭದಲ್ಲಿ ನಾನು ಫೈಲಲ್ಲಿ ಭಾಳ ಕ್ಲಿಯರ್ ಆಗಿ ಬರೆದಿದ್ದೇನೆ. ಏನು ಬರೆದಿದ್ದೇನೆ ಅಂತಂದರೆ, ಇದು ಮಾರ್ಚ್ವರೆಗೂ ಸಿಗ್ತಾ ಇದೆ. ಏಪ್ರಿಲ್ ನಂತರ, ಏಪ್ರಿಲ್ ಮೇ ಜೂನ್ ಜುಲೈ ನಂತರಗೆ ನೀವು ಹೆಚ್ಚುವರಿ ಅಕ್ಕಿಯನ್ನು ನೀವು ಟೆಂಡರ್ ಮುಖಾಂತರ FCIಯಿಂದಾದರೂ ಕೊಳ್ಕೋಬೇಕು, ಅಥವಾ NCCF ಇದೆ, ಆಹಾರ ಭಂಡಾರ ಇದೆ, ಅವುಗಳನ್ನು ಟೆಂಡರ್ ಮಾಡಿ ಯಾವುದು ಕಡಿಮೆ ಆಗುತ್ತೋ, FCI ಕಡಿಮೆ ಆಗುತ್ತೋ ಅಥವಾ ಟೆಂಡರ್ ಮುಖಾಂತರ ಯಾವುದು ಕಡಿಮೆ ಆಗುತ್ತೋ ಅದರಲ್ಲಿ ಕೊಂಡ್ಕೊಂಡು ಮಾಡಬೇಕು. FCI ಮೇಲೆ ನೀವು ಡಿಪೆಂಡ್ ಆಗಬಾರ್ದು ಅಂತ ಈಗಾಗಲೇ ನಾನು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಅದೇನು ಕ್ರಮ ತೆಗೆದುಕೊಂಡ್ರು ಏನಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗೂ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ಮೊದಲೇ ಕ್ಯಾಬಿನೆಟ್ ಮಾಡಿದ್ರಿ. ಕ್ಯಾಬಿನೆಟ್ಟಲ್ಲಿ ಏನು ಹೇಳಿದ್ರಿ? ತಾತ್ವಿಕವಾಗಿ 5 ಗ್ಯಾರಂಟಿಯನ್ನು ನಾವು ಕ್ಯಾಬಿನೆಟ್ಟಲ್ಲಿ ಮಂಜೂರಾತಿಯನ್ನು ಮಾಡಿದ್ದೇವೆ. ಒಳ್ಳೆಯದು. ಅದಾದಮೇಲೆ ಸರಣಿ ಸಭೆಗಳನ್ನು ಮಾಡಿದ್ರಿ, ಅಧಿಕಾರಿಗಳ ಸಭೆ ನೀವು ಮಾಡಿದ್ರಿ, ನಿಮ್ಮ ಮಂತ್ರಿಗಳು ಮಾಡಿದರು. ಅಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಗೆ ಎಷ್ಟು ಬರ್ತದೆ, 10 kg ಕೊಡೋದಕ್ಕೆ ಎಷ್ಟು ನಿಮಗೆ ಕೊರತೆ ಆಗ್ತದೆ, ಅದನ್ನ ಯಾವ ರೂಪದಲ್ಲಿ ತರಬೇಕು ಅಂತ. ಮತ್ತು ನಾನು ಆಗಲೇ ಹೇಳಿದ್ದೆ, ಎಲ್ಲವೂ FCI ಮೇಲೆ ಡಿಪೆಂಡ್ ಆಗಬೇಡಿ, ವ್ಯವಸ್ಥೆಗಳನ್ನು ಮಾಡಿ ಅಂತ. ಕನಿಷ್ಠ 1 ತಿಂಗಳದ್ದಾದ್ರೂ ವ್ಯವಸ್ಥೆ ಮಾಡಬೇಕಾಯ್ತಲ್ಲ. NCCF ಇಂದ ಇನ್ನೊಂದರಲ್ಲಿ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಮಾಡಬೇಕಾಯ್ತು. ನಿಮ್ಗೆ ಇಚ್ಛಾಶಕ್ತಿ ಇದ್ರೆ, ನಿಮಗೆ ಕುಂಟೆ ನೆಪ ಹೇಳೋದೇ ನಿಮ್ದು ತೀರ್ಮಾನ ಆಗಿದ್ರೆ ನೀವು ಮಾಡಲಿಲ್ಲ. ಅವತ್ತೇ ನೀವು ಟೆಂಡರ್ ಕರೆದಿದ್ರೆ, ಮೊದಲನೇ ದಿವಸ ಕ್ಯಾಬಿನೆಟ್ ತಾತ್ವಿಕವಾಗಿ ಟೆಂಡರ್ ಕರೆದಿದ್ರೆ ಇವತ್ತು ನಿಮಗೆ ಸರ್ವನಾಶ ಮಾಡೋಕ್ಕೆ ಏನು ತೊಂದರೆ ಇರಲಿಲ್ಲ. ಈಗ ಇನ್ನೊಂದು 8 ದಿವಸಕ್ಕೆ ನೀವು ರೇಷನ್ ಅನ್ನು ಕೊಡುವಂತ ದಿನ ಬಂದಾಗ ಈಗ FCI ಕೊಡ್ತೇನೆ ಅಂದಿದ್ರು, ಕೊಟ್ಟಿಲ್ಲ ಅಂತ. ನಿಮಗೆ ಇಚ್ಛಾಶಕ್ತಿ ಕೊರತೆ ಇದೆ. ಜನರಿಗೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಹಂಚಿಸಲು ಸಾಧ್ಯ ಆಗಿಲ್ಲ. ಜನರಿಗೆ ಮಾತಿಗೆ ತಪ್ತೇವೆ ಅಂತ ಹೇಳಿ, ನೆಪವನ್ನು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸುವಂತ ಹುನ್ನಾರದ ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ಆಯ್ತಪ್ಪ, FCI ನಿಮ್ಗೆ ಅಲಾಟ್ಮೆಂಟ್ ಮಾಡೋ ಏಜೆನ್ಸಿನ ಅಥವಾ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಏಜೆನ್ಸಿನ? ಯಾಕೆ ಮುಖ್ಯಮಂತ್ರಿಗಳ ಸ್ವಂತ ಪತ್ರ ಬರೀಲಿಲ್ಲ? ನಿಮ್ದು ಅತ್ಯಂತ ಪ್ರಮುಖವಾದ ಯೋಜನೆ ಇದು. ಎಲ್ಲಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಹೇಳ್ಕೊಂಡು ಬಂದಿರೋದು ಯೋಜನೆ ಇದು. ತಾವು ಅಲ್ಲಿಯ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಪತ್ರ ಬರೀಬೇಕಾಗಿತ್ತು, ನಿಮ್ಮ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಕಳಿಸ್ಬೇಕಾಗಿತ್ತು, ಎಲ್ಲ ಯೋಜನೆಗಳನ್ನು ಹೇಳಬೇಕಾಗಿತ್ತು. ಕನಿಷ್ಠ ಒಂದು 2-3 ತಿಂಗಳಾದ್ರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಒಂದು ಟೆಂಡರ್ ಕರೆದು ಆಲ್ಟರ್ನೇಟ್ ಅರೇಂಜ್ಮೆಂಟು ಮಾಡಲಿಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ತರುವಂಥ ಪ್ರಾಮಾಣಿಕ ಪ್ರಯತ್ನನೂ ಮಾಡಲಿಲ್ಲ. ಅದ್ಯಾವುದೋ ನಿಮ್ಮ ಫುಡ್ ಸೆಕ್ರೆಟರಿ FCIಗೆ ಬರೆದ್ರೆ, FCI ಏನು ಅವ್ರ ಸ್ಟಾಕಿಸ್ಟ್ ಅಷ್ಟೇ. ಕೇಂದ್ರ ಸರ್ಕಾರದ ಪರವಾಗಿ ಸ್ಟಾಕ್ಗಳನ್ನು ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು FCI. ಅದಕ್ಕೇನು ಅಥಾರಿಟಿ ಇಲ್ಲ. ಅಲ್ಲಿ ಯಾರೋ ಅಧಿಕಾರಿ ಇದೆ ಕೊಡ್ತೀವಿ ಅಂತಂದ್ರೆ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಅಲ್ಲಿರುವಂಥ ಅಕ್ಕಿಯನ್ನು ಹೆಂಗೆ ಹಂಚಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ. ಸ್ಟಾಕ್ ಇಟ್ಕೊಂಡು ಏನು ಗೊತ್ತಿರ್ತದೆ? ಆ ಮಾತುಗಳನ್ನು ತೆಗೆದುಕೊಂಡು ಇಲ್ಲಿ ರಾಜಕೀಯಗೆ ಬಳಸಿಕೆ ಮಾಡ್ತಿರುವಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೇ ಸ್ವಂತ ಮಾತಾಡಬೇಕಾಯ್ತು, ಫೋನಲ್ಲಿ ಮಾತಾಡಬೇಕಾಯ್ತು. ಅದು ಯಾವುದನ್ನು ಮಾಡಿದೆ. ಈ ಕಡೆ ಆಲ್ಟರ್ನೇಟ್ ಟೆಂಡರ್ ಅರೇಂಜ್ಮೆಂಟನ್ನು ಕೂಡ ಮಾಡಿದೆ, ಓಪನ್ ಮಾರ್ಕೆಟಲ್ಲೂ ತೆಗೆದುಕೊಳ್ಳದೆ. ಆದ್ರಿಂದ ನಾನು ಅವ್ರು ರಾಜಕಾರಣ ಮಾಡೋದನ್ನ ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅಲ್ಲ. ಎರಡನೇದಾಗಿ ಅವ್ರು ಕೂಡಲೇ
ಓಪನ್ ಮಾರ್ಕೆಟಲ್ಲಿ ಮತ್ತು ಹಲವಾರು ಸೆಂಟ್ರಲ್ ಏಜೆನ್ಸಿ, ಇತರ ಸೆಂಟ್ರಲ್ ಏಜೆನ್ಸಿ ಇದೆ, NCCF ಇದೆ, ನ್ಯಾಷನಲ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಫೆಡರೇಷನ್, ಆಹಾರ ಭಂಡಾರ ಅಂತ ಏನು ಆಹಾರ ಭಂಡಾರ ಅಂತಿದೆ, ಇನ್ನೊಂದು 3-4 ಇದಾವೆ. ಅವುಗಳನ್ನು ಸಂಪರ್ಕ ಮಾಡಿ ಕೂಡಲೇ ವ್ಯವಸ್ಥೆಯನ್ನು ಮಾಡಿ ಮಾತು ಕೊಟ್ಟಂತೆ 1ನೇ ತಾರೀಕು ಎಲ್ಲರಿಗೂ 10 kg ಅಕ್ಕಿಯನ್ನು ಒಂದು ಯೂನಿಟ್ಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸರಬರಾಜನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ಅಕಸ್ಮಾತ್ ಅದು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೆ ಅವ್ರ ಅಕೌಂಟಿಗೆ ಅಷ್ಟು ದುಡ್ಡನ್ನು ಹಾಕಬೇಕಂತ ಒತ್ತಾಯವನ್ನು ಮಾಡ್ತೇನೆ. ನಿಮ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ದರೆ ಅವ್ರು ಡಿ ಬಿ ಟಿ ಮಾಡಿ, ಅವ್ರ ನಂಬರ್ ಇದೆ, ಎಲ್ಲವೂ ಇದೆ, ಕಾರ್ಡ್ ಇದೆ, ಎಲ್ಲ ಲಿಂಕ್ ಇದೆ, ಕೂಡಲೇ ಡಿ ಬಿ ಟಿ ಮಾಡಿ ಇದೊಂದು ತಿಂಗಳು. ಇಲ್ಲದೇ ಇದ್ದರೆ ಯಾವ ರೀತಿ ಎಲ್ಲದರಲ್ಲೂ ಕಂಡೀಷನ್ ಹಾಕಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ, ಇದು ಗ್ಯಾರಂಟಿ ಅಲ್ಲ, ದೋಖಾ ಸೀರೀಸ್ ಅಂತ ಜನರು ಮಾತನಾಡಕ್ಕೆ ಶುರು ಮಾಡ್ತಾರೆ. ಇನ್ನು ಎರಡನೇದಾಗಿ ಪವರ್ ಬಗ್ಗೆ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಇವತ್ತು ನಾನು ದಾಖಲೆ ಬಿಡುಗಡೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪವರ್ ಬಗ್ಗೆ 13 ಮಾರ್ಚ್ ಬಂದಾಗ ನಾವು ಯಾವುದು ಒಪ್ಕೊಳ್ಳಿಲ್ಲ, ಯಾವುದು ರೈಸ್ ಮಾಡಲಿಲ್ಲ. ಅದಾದಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ, 13ನೇ ತಾರೀಕು ರಿಸಲ್ಟ್ ಬಂದಿದೆ, 12ನೇ ಮೇ ಅವ್ರು ನೋಟಿಫಿಕೇಶನ್ ಮಾಡಿದರು KERC ಅವರು. ಅಂದರೆ ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ. ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ, ನಾವು ಮಾಡಿನೂ ಇಲ್ಲ, ಮಾಡೋಕ್ಕೆ ಆಗೋದೂ ಇಲ್ಲ. ಹಿಂದಿನ ಸರ್ಕಾರ ಮಾಡಿದಂತ ಹೆಂಗೆ ಹೇಳ್ತಾರೆ ಇವರು? 12 ಮೇಕ್ಕೆ ನಮ್ಮ ಸರ್ವ ಸ್ವತಂತ್ರವಾದಂಥ ಸರ್ಕಾರ ಇತ್ತ. ಅದಾದಮೇಲೆ 12 ಮೇಗೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ. ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ. ಇಲ್ಲಿದೆ ಕಾಪಿ ತೋರಿಸ್ತಾರೆ. 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಆಯ್ತು? ವಿತ್ ಇಫೆಕ್ಟಿವ್ ಫ್ರಮ್ ಏಪ್ರಿಲ್ 1. ಬಟ್ ನಿಮ್ಗೆ ಆದೇಶ ಮಾಡಿರೋದು 2ನೇ ತಾರೀಕು. ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮ್ಗೆ ಆದೇಶ ಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು, ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕನ್ನುವಂಥ ಆಜ್ಞೆ ಇಲ್ಲಿದೆ. ಜೂನ್ 2ನೇ ತಾರೀಕು ಯಾರ್ದಿದೆ? ಸರ್ಕಾರ. ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂಥ ಗೂಬೆ ಕುಂದಿರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂಥದ್ದು, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರುವಂಥದ್ದು, ರಾಜ್ಯದ ಜನತೆಯನ್ನು ಭರವಸೆ ಇಟ್ಟಿದ್ರು ಅದು ಹುಸಿಗೊಳ್ಳೋದ್ರಲ್ಲಿ ಬಹಳ ದಿನಗಳ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಾನು ಖಂಡಿಸ್ತೇನೆ. ನಾವು ಜೂನ್ ತಿಂಗಳಲ್ಲಿ ರೇಷನ್ ಅಂಗಡಿ ಅಲ್ಲಿ ಎಷ್ಟು ಕೊಡ್ತಾರೆ ನೋಡ್ತೀವಿ. 10 kg ಕೊಡಬೇಕು ಅವರು. 10 kg ಕೊಡಲಿಲ್ಲ ಅಂತಂದ್ರೆ ಜನ ಸಂಘಟಿಸಿ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಹೇಳಿ. Yesterday, Karnataka Chief Minister Siddaramaiah has
ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ನಡೆಸಿಕೊಡೋರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮಾಜಿ ಸಚಿವರಾದಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಕೇಂದ್ರದ ಸಂಸದರಾದಂತಹ PC ಮೋಹನ್ ಅವರಿದ್ದಾರೆ, ಈ ಪತ್ರಿಕಾಗೋಷ್ಠಿಗೆ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು MLCಗಳಾದಂತಹ ರವಿಕುಮಾರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿದ್ದರಾಜ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನಡೆಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರು, ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಕೊಡೋದ್ರ ಬಗ್ಗೆ ನಾವೆಲ್ಲ ನೋಡಿದ್ದೇವೆ. ಅದನ್ನು ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಬಡ ಜನತೆಗೆ 10 kg ಅಕ್ಕಿಯನ್ನು ಕೊಡ್ತೀವಿ ಎನ್ನುವಂಥ ವಿಚಾರದಲ್ಲಿ ಒಂದು ಕಡೆ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಮಾತು ತಪ್ಪಿದ ಡೋಕಾ ಕಾರ್ಯಕ್ರಮ ಮುಂದುವರಿಸಿ ಅದನ್ನು ಮುಚ್ಚಿ ಹಾಕಿಕೊಳ್ಳಲು ರೈತರ, ಕೂಲಿಕಾರರ, ಬಡವರ BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮಾತು ತಪ್ಪಿದ ಆಪಾದನೆಯಿಂದ ಪಾರಾಗಲು ಅಕ್ಕಿಯ ಸರಬರಾಜು ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದು, ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲ ರಾಜ್ಯಗಳಿಗೆ 5 kg ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಡ್ಕೊಂಡು ಬಂದಿದೆ. ಮೊನ್ನೆ ಡಿಸೆಂಬರ್ನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಗೆ ಹ್ಯಾಂಡ್ಲಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲವೂ ಏನು ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸುವಂತ ಆಜ್ಞೆಯನ್ನು ಮಾಡಿದೆ. ಅಂದರೆ ಯಾವುದೇ ಖರ್ಚಿಲ್ಲದೆ 5 kg ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಅದು ಸುಮಾರು 3 ರೂಪಾಯಿ ಬರ್ತಾ ಇತ್ತು. ಆ 3 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳೋದು. 10 kgಯಲ್ಲಿ 5 kg ಕೇಂದ್ರ ಸರ್ಕಾರ ಕೊಡೋದು. ಇವರು ಕರೆಕ್ಟ್ ಆಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 kg ರಾಜ್ಯ ಸರ್ಕಾರದಿಂದ ಆ 5 kgಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು. ನಾವು 10 kg ಕೊಡ್ತೇವೆ 10 kg ಕೊಡ್ತೇವೆ ಅಂದ್ರೆ 10 kgಯಲ್ಲಿ 5 kg ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರುವಂತದ್ದು. ಇದು ಒಂದೇದು. ಡಿಸೆಂಬರ್ ತಿಂಗಳವರೆಗೂ ಗರೀಬ್ ಕಲ್ಯಾಣ ಯೋಜನೆ ಸುಮಾರು 2 ವರ್ಷ 5 kgಗೆ 5 kg ಸೇರಿಸಿ 10 kg ಕೇಂದ್ರ ಸರ್ಕಾರವೇ ಕೊಡ್ತಾ ಇತ್ತು. ಇವರೇನು ಹೊಸದಾಗಿ ಏನು 10 kg ಇವರೇ ಕೊಡ್ತಾ ಇಲ್ಲ. ಸುಮಾರು 2 ವರ್ಷ ಕೇಂದ್ರದಲ್ಲಿ ನಮ್ಮ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 10 kgನೇ ಬಡವರಿಗೆ ಕೊಟ್ಟಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಆ ಯೋಜನೆ ಇಡೀ ದೇಶಕ್ಕೆ ಬಂದಾಯಿತು. ಅದಾದ್ಮೇಲೆ ನಾನು ರಾಜ್ಯ ಸರ್ಕಾರದಿಂದ 1 kgಯನ್ನ ರಾಜ್ಯ ಸರ್ಕಾರದ ಬಾಕ್ಸ್ನಿಂದ ಹಣವನ್ನು ಕೊಟ್ಟು 1 kgಯನ್ನ ಖರೀದಿ ಮಾಡಿದ್ವಿ. ಮಾಡುವಂತಹ ಸಂದರ್ಭದಲ್ಲಿ ಅವಾಗಲೂ ಕೂಡ FCI ನಮಗೆ ಪ್ರಾವಿಷನ್ ಇಲ್ಲ ಅಂತ ಕೂಡ ಹೇಳಿದ್ರು. ನಾವು
ಕೇಂದ್ರ ಸಚಿವರ ಹತ್ರ ಮಾತನಾಡಿ ಒತ್ತಾಯ ಮಾಡಿದ್ವಿ. ಮತ್ತು ಆ ಸಂದರ್ಭದಲ್ಲಿ ನಾನು ಫೈಲಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದೇನೆ. ಏನು ಬರೆದಿದ್ದೇನೆ ಅಂತಂದರೆ, ಇದು ಮಾರ್ಚ್ವರೆಗೂ ಸಿಗ್ತಾ ಇದೆ. ಏಪ್ರಿಲ್ ನಂತರ, ಏಪ್ರಿಲ್, ಮೇ, ಜೂನ್, ಜುಲೈ ನಂತರಗೆ ನೀವು ಹೆಚ್ಚುವರಿ ಅಕ್ಕಿಯನ್ನು ನೀವು ಟೆಂಡರ್ ಮುಖಾಂತರ FCI ಇಂದಾದರೂ ಕೊಳ್ಳಕೋಬೇಕು, ಅಥವಾ NCCF ಇದೆ, ಆಹಾರ ಭಂಡಾರ ಇದೆ, ಅವುಗಳನ್ನು ಟೆಂಡರ್ ಮಾಡಿ ಯಾವುದು ಕಡಿಮೆ ಆಗುತ್ತೋ, FCI ಕಡಿಮೆ ಆಗುತ್ತೋ ಅಥವಾ ಟೆಂಡರ್ ಮುಖಾಂತರ ಯಾವುದು ಕಡಿಮೆ ಆಗುತ್ತೋ ಅದರಲ್ಲಿ ಕೊಂಡ್ಕೊಂಡು ಮಾಡಬೇಕು. FCI ಮೇಲೆ ನೀವು ಡಿಪೆಂಡ್ ಆಗಬಾರ್ದು ಅಂತ ಈಗಾಗಲೇ ನಾನು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಅದೇನು ಕ್ರಮ ತೆಗೆದುಕೊಂಡ್ರು ಏನಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗೂ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ಮೊದಲೇ ಕ್ಯಾಬಿನೆಟ್ ಮಾಡಿದ್ರಿ. ಕ್ಯಾಬಿನೆಟ್ನಲ್ಲಿ ಏನು ಹೇಳಿದ್ರಿ? ತಾತ್ವಿಕವಾಗಿ 5 ಗ್ಯಾರಂಟಿಯನ್ನು ನಾವು ಕ್ಯಾಬಿನೆಟ್ಟಲ್ಲಿ ಮಂಜೂರಾತಿಯನ್ನು ಮಾಡಿದ್ದೇವೆ. ಒಳ್ಳೆಯದು. ಅದಾದಮೇಲೆ ಸರಣಿ ಸಭೆಗಳನ್ನು ಮಾಡಿದಿರಿ, ಅಧಿಕಾರಿಗಳ ಸಭೆ ನೀವು ಮಾಡಿದ್ರಿ, ನಿಮ್ಮ ಮಂತ್ರಿಗಳು ಮಾಡಿದ್ರು. ಅಲ್ಲಿ ನಿಮ್ಗೆ ಗೊತ್ತಿದೆ ನಿಮ್ಗೆ ಎಷ್ಟು ಬರ್ತದೆ, 10 kg ಕೊಡೋದಕ್ಕೆ ಎಷ್ಟು ನಿಮಗೆ ಕೊರತೆ ಆಗ್ತದೆ, ಅದನ್ನ ಯಾವ ರೂಪಿ ತರಬೇಕು ಅಂತ. ಮತ್ತು ನಾನು ಆಗಲೇ ಹೇಳಿದ್ದೆ, ಎಲ್ಲವೂ FCI ಮೇಲೆ ಡಿಪೆಂಡ್ ಆಗಬೇಡಿ, ವ್ಯವಸ್ಥೆಗಳನ್ನು ಮಾಡಿ ಅಂತ. ಕನಿಷ್ಠ 1 ತಿಂಗಳದ್ದಾದ್ರೂ ವ್ಯವಸ್ಥೆ ಮಾಡಬೇಕಾಯ್ತಲ್ಲ. NCCF ಇಂದ ಇನ್ನೊಂದರಲ್ಲಿ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಮಾಡಬೇಕಾಯ್ತು. ನಿಮ್ಗೆ ಇಚ್ಛಾಶಕ್ತಿ ಇದ್ರೆ. ನಿಮಗೆ ಕುಂಟೆ ನೆಪ ಹೇಳೋದೇ ನಿಮ್ದ ತೀರ್ಮಾನ ಆಗಿದ್ರೆ ನೀವು ಮಾಡಲಿಲ್ಲ. ಅವತ್ತೇ ನೀವು ಟೆಂಡರ್ ಕರೆದಿದ್ರೆ, ಮೊದಲನೇ ದಿವಸ ಕ್ಯಾಬಿನೆಟ್ ತಾತ್ವಿಕವಾಗಿ ಟೆಂಡರ್ ಕರೆದಿದ್ರೆ ಇವತ್ತು ನಿಮಗೆ ಸರ್ವನಾಶ ಮಾಡಕ್ಕೆ ಏನು ತೊಂದರೆ ಇರಲಿಲ್ಲ. ಈಗ ಇನ್ನೊಂದು 8 ದಿವಸಕ್ಕೆ ನೀವು ರೇಷನ್ ಅನ್ನು ಕೊಡುವಂತ ದಿನ ಬಂದಾಗ ಈಗ FCI ಕೊಡ್ತೇನೆ ಅಂದಿದ್ರು, ಕೊಟ್ಟಿಲ್ಲ ಅಂತ. ನಿಮಗೆ ಇಚ್ಛಾಶಕ್ತಿ ಕೊರತೆ ಇದೆ. ಜನರಿಗೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಹಂಚಿಸಲು ಸಾಧ್ಯ ಆಗಿಲ್ಲ. ಜನರಿಗೆ ಮಾತಿಗೆ ತಪ್ತೇವೆ ಅಂತ ಹೇಳಿ, ನೆಪವನ್ನ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸುವಂತ ಹುನ್ನಾರದ ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ಆಯ್ತಪ್ಪ, FCI ನಿಮ್ಗೆ ಅಲಾಟ್ಮೆಂಟ್ ಮಾಡೋ ಏಜೆನ್ಸಿನ ಅಥವಾ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಏಜೆನ್ಸಿನ? ಯಾಕೆ ಮುಖ್ಯಮಂತ್ರಿಗಳ ಸ್ವಂತ ಪತ್ರ ಬರೀಲಿಲ್ಲ? ನಿಮ್ದು ಅತ್ಯಂತ ಪ್ರಮುಖವಾದ ಯೋಜನೆ ಇದು. ಎಲ್ಲಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಹೇಳ್ಕೊಂಡು ಬಂದಿರೋದು ಯೋಜನೆ ಇದು. ತಾವು ಅಲ್ಲಿಯ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ಗೆ ಪತ್ರ ಬರೀಬೇಕಾಗಿತ್ತು. ನಿಮ್ಮ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಕಳಿಸ್ಬೇಕಾಗಿತ್ತು. ಎಲ್ಲ ಯೋಜನೆಗಳನ್ನು ಹೇಳಬೇಕಾಗಿತ್ತು. ಕನಿಷ್ಠ ಒಂದು 2-3 ತಿಂಗಳಾದ್ರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಒಂದು ಟೆಂಡರ್ ಕರೆದು ಆಲ್ಟರ್ನೇಟ್ ಅರೇಂಜ್ಮೆಂಟು ಮಾಡಲಿಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ತರುವಂತ ಪ್ರಾಮಾಣಿಕ ಪ್ರಯತ್ನನೂ ಮಾಡಲಿಲ್ಲ. ಅದ್ಯಾವುದೋ ನಿಮ್ಮ ಫುಡ್ ಸೆಕ್ರೆಟರಿ FCIಗೆ ಬರೆದ್ರೆ, FCI ಏನು ಅವ್ರ ಸ್ಟಾಕಿಸ್ಟ್ ಅಷ್ಟೇ. ಕೇಂದ್ರ ಸರ್ಕಾರದ ಪರವಾಗಿ ಸ್ಟಾಕ್ಗಳನ್ನು ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು FCI. ಅದಕ್ಕೇನು ಅಥಾರಿಟಿ ಇಲ್ಲ. ಅಲ್ಲಿ ಯಾರೋ ಅಧಿಕಾರಿ ಇದೆ ಕೊಡ್ತೀವಿ ಅಂತಂದ್ರೆ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಅಲ್ಲಿರುವಂಥ ಅಕ್ಕಿಯನ್ನು ಹೆಂಗೆ ಹಂಚಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ. ಸ್ಟಾಕ್ ಇಟ್ಕೊಂಡು ಏನು ಗೊತ್ತಿರ್ತದೆ? ಆ ಮಾತುಗಳನ್ನ ತೆಗೆದುಕೊಂಡು ಇಲ್ಲಿ ರಾಜಕೀಯಗೆ ಬಳಸಿಕೆ ಮಾಡ್ತಿರುವಂತದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರುವಂತದ್ದಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೇ ಸ್ವಂತ ಮಾತಾಡಬೇಕಾಯ್ತು, ಫೋನಲ್ಲಿ ಮಾತಾಡಬೇಕಾಯ್ತು. ಅದು ಯಾವುದನ್ನು ಮಾಡದೆ, ಈ ಕಡೆ ಆಲ್ಟರ್ನೇಟ್ ಟೆಂಡರ್ ಅರೇಂಜ್ಮೆಂಟ್ ಅನ್ನು ಕೂಡ ಮಾಡದೆ, ಓಪನ್ ಮಾರ್ಕೆಟ್ ಅಲ್ಲೂ ತೆಗೆದುಕೊಳ್ಳದೆ. ಆದ್ರಿಂದ ನಾನು ಅವ್ರು ರಾಜಕಾರಣ ಮಾಡೋದನ್ನ ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅಲ್ಲ. ಎರಡನೇದಾಗಿ ಅವ್ರು ಕೂಡಲೇ
ಓಪನ್ ಮಾರ್ಕೆಟ್ ಅಲ್ಲಿ ಮತ್ತು ಹಲವಾರು ಸೆಂಟ್ರಲ್ ಏಜೆನ್ಸಿ, ಇತರ ಸೆಂಟ್ರಲ್ ಏಜೆನ್ಸಿ ಇದೆ, NCCF ಇದೆ, ನ್ಯಾಷನಲ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಫೆಡರೇಷನ್, ಆಹಾರ ಭಂಡಾರ ಅಂತ ಆಹಾರ ಭಂಡಾರ ಅಂತಿದೆ, ಇನ್ನೊಂದು 3-4 ಇದಾವೆ. ಅವುಗಳನ್ನು ಸಂಪರ್ಕ ಮಾಡಿ ಕೂಡಲೇ ವ್ಯವಸ್ಥೆಯನ್ನು ಮಾಡಿ ಮಾತು ಕೊಟ್ಟಂತೆ 1ನೇ ತಾರೀಕು ಎಲ್ಲರಿಗೂ 10 kg ಅಕ್ಕಿಯನ್ನು ಒಂದು ಯೂನಿಟ್ಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸರಬರಾಜನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ಅಕಸ್ಮಾತ್ ಅದು ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ ಅವ್ರ ಅಕೌಂಟಿಗೆ ಅಷ್ಟು ದುಡ್ಡನ್ನು ಹಾಕಬೇಕಂತ ಒತ್ತಾಯವನ್ನು ಮಾಡ್ತೇನೆ. ನಿಮ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ರೆ ಅವ್ರು DBT ಮಾಡಿ, ಅವ್ರ ನಂಬರ್ ಇದೆ, ಎಲ್ಲವೂ ಇದೆ, ಕಾರ್ಡ್ ಇದೆ, ಎಲ್ಲ ಲಿಂಕ್ ಇದೆ, ಕೂಡಲೇ DBT ಮಾಡಿ ಇದೊಂದು ತಿಂಗಳು. ಇಲ್ಲದೇ ಇದ್ರೆ ಯಾವ ರೀತಿ ಎಲ್ಲದರಲ್ಲೂ ಕಂಡೀಷನ್ ಹಾಕಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ, ಇದು ಗ್ಯಾರಂಟಿ ಅಲ್ಲ, ದೋಖಾ ಸೀರೀಸ್ ಅಂತ ಜನರು ಮಾತಾಡಕ್ಕೆ ಶುರು ಮಾಡ್ತಾರೆ. ಇನ್ನ ಎರಡನೇದಾಗಿ ಪವರ್ ಬಗ್ಗೆ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಇವತ್ತು ನಾನು ದಾಖಲೆ ಬಿಡುಗಡೆ ಮಾಡುವಂತ ಅವಶ್ಯಕತೆ ಇಲ್ಲ. ಪವರ್ ಬಗ್ಗೆ 13 ಮಾರ್ಚ್ ಬಂದಾಗ ನಾವು ಯಾವುದು ಒಪ್ಕೊಳ್ಳಿಲ್ಲ, ಯಾವುದು ರೈಸ್ ಮಾಡಲಿಲ್ಲ. ಅದಾದ್ಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ, 13ನೇ ತಾರೀಕು ರಿಸಲ್ಟ್ ಬಂದಿದೆ, 12ನೇ ಮೇ ಅವ್ರು ನೋಟಿಫಿಕೇಶನ್ ಮಾಡಿದ್ರು KERC ಅವರು. ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ. ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂತ ಅಧಿಕಾರ ನಮಗಿಲ್ಲ, ನಾವು ಮಾಡಿನೂ ಇಲ್ಲ, ಮಾಡಕ್ ಆಗೋದೂ ಇಲ್ಲ. ಹಿಂದಿನ ಸರ್ಕಾರ ಮಾಡಿದಂತ ಹೆಂಗೆ ಹೇಳ್ತಾರೆ ಇವರು? 12 ಮೇಕ್ಕೆ ನಮ್ಮ ಸರ್ವ ಸ್ವತಂತ್ರವಾದಂಥ ಸರ್ಕಾರ ಇತ್ತ. ಅದಾದ್ಮೇಲೆ 12 ಮೇಗೆ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ. ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ಅವರು ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ. ಇಲ್ಲಿದೆ ಕಾಪಿ ತೋರಿಸಿ. 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಆಯ್ತು? ವಿತ್ ಇಫೆಕ್ಟಿವ್ ಫ್ರಮ್ ಏಪ್ರಿಲ್ 1. ಬಟ್ ನಿಮ್ಗೆ ಆದೇಶ ಮಾಡಿರೋದು 2ನೇ ತಾರೀಕು. ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮ್ಗೆ ಆದೇಶ ಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು, ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕನ್ನುವಂಥ ಆಜ್ಞೆ ಇಲ್ಲಿದೆ. ಜೂನ್ 2ನೇ ತಾರೀಕು ಯಾರ್ದಿದೆ? ಸರ್ಕಾರ. ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂಥ ಗೂಬೆ ಕುಂದಿರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂಥದ್ದು, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರುವಂಥದ್ದು, ರಾಜ್ಯದ ಜನತೆಯನ್ನು ಭರವಸೆ ಇಟ್ಟಿದ್ರು ಅದು ಹುಸಿಗೊಳ್ಳೋದ್ರಲ್ಲಿ ಬಹಳ ದಿನಗಳ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಾನು ಖಂಡಿಸ್ತೇನೆ. ನಾವು ಜೂನ್ ತಿಂಗಳಲ್ಲಿ ರೇಷನ್ ಅಂಗಡಿ ಅಲ್ಲಿ ಎಷ್ಟು ಕೊಡ್ತಾರೆ ನೋಡ್ತೀವಿ. 10 kg ಕೊಡಬೇಕವರು, 10 kg ಕೊಡಲಿಲ್ಲ ಅಂತಂದ್ರೆ ಜನ ಸಂಘಟಿಸಿ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಹೇಳಿ.